ಎರಡನೇ ಹಂತದ ಚುನಾವಣೆ ಶಾಂತಿಯುತ ಹಾಗೂ ನ್ಯಾಯಸಮ್ಮತ ಚುನಾವಣೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಎಂದು ಎಸ್ಪಿ ಲಕ್ಷ್ಮೀಪ್ರಸಾದ್ ತಿಳಿಸಿದರು. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಸ್ಪಿ ಲಕ್ಷ್ಮೀಪ್ರಸಾದ್, ಎರಡನೇ ಹಂತದ ಚುನಾವಣೆ ನಡೆಯಲಿರುವ ಪುತ್ತೂರು, ಸುಳ್ಯ ಹಾಗೂ ಬೆಳ್ತಂಗಡಿ ತಾಲೂಕುಗಳಲ್ಲಿ ಶಾಂತಿಯುತ ಹಾಗೂ ನ್ಯಾಯಸಮ್ಮತ ಚುನಾವಣೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಶಾಂತಿಯುತ ಚುನಾವಣೆ ನಡೆಸಲು ಹೋಂಗಾರ್ಡ್ಸ್, ಮಂಗಳೂರು ನಗರ ಪೊಲೀಸ್ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ 1,000ಕ್ಕೂ ಮಿಕ್ಕಿ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದರು. ಎರಡನೇ ಹಂತದಲ್ಲಿ ನಡೆಯುವ ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 710 ಬೂತ್ಸ್ ಇದೆ. ನಮ್ಮದು ಟೋಟಲ್ ಆಗಿ 5 ತಾಲೂಕು ಕವರ್ ಆಗ್ತಾ ಇದೆ. ಬಂಟ್ವಾಳನಲ್ಲಿ ಬೆಳ್ತಂಗಡಿ ತಾಲೂಕು, ಬಂಟ್ವಾಳ ನಮ್ಮದು ಆಲ್ರೆಡಿ ಆಗೋಗಿದೆ. ಸೊ ಇನ್ನು ಉಳಿದಿರೋ ನಮ್ಮದು ಬೆಳ್ತಂಗಡಿ, ಪುತ್ತೂರು, ಕಡಬ, ಸುಳ್ಯ ಇಷ್ಟು ತಾಲೂಕು ನಮ್ಮದು ಹೋಗ್ತಾ ಇದೆ ಎಲೆಕ್ಷನಿಗೆ. ಸೊ ಅದಕ್ಕೋಸ್ಕರ ನಮ್ಮದು ಬಂದೋಬಸ್ತ್ ರೆಡಿ ಇದೆ. ನಮ್ಮದು ಟೋಟಲ್ 1,300 ಜನ ಡಿಪ್ಲಾಯ್ ಆಗಿರ್ತಾರೆ. ಅದರಲ್ಲಿ 280 ಜನ ಹೋಮ್ ಗಾರ್ಡ್ಸ್ ಡಿಪ್ಲಾಯ್ ಆಗಿರ್ತಾರೆ. ಮತ್ತು 210 ಜನ ನಮಗೆ ಮ್ಯಾಂಗ್ಳೂರ್ ಸಿಟಿಯಿಂದ ಸ್ಟಾಫ್ ಬರ್ತಾ ಇದ್ದಾರೆ. ಮತ್ತು ಉಳಿದಿರೋರೆಲ್ಲ ನಮ್ಮವರೇ ಸ್ಟಾಫ್ ಇರ್ತಾರೆ.